ಆಲೂರು ತಾಲೂಕಿನಲ್ಲಿ ರಾಷ್ಟ್ರೀಯ ಪಕ್ಷವಾದ ಆಮ್ ಆದ್ಮಿ ಪಾರ್ಟಿ ತಾಲೂಕು ಘಟಕವನ್ನು ಉದ್ಘಾಟಿಸಲು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಜಿಲ್ಲಾಧ್ಯಕ್ಷರಾದ ಕೆಪಿ ಶಿವಕುಮಾರ್ ಮಾತನಾಡಿ, ಜಿಲ್ಲೆಯಾದ್ಯಂತ ಪಕ್ಷ ಸಂಘಟನೆಯನ್ನು ಬಲಿಷ್ಠಪಡಿಸುತ್ತಿದ್ದೇವೆ. ಭ್ರಷ್ಟಾಚಾರ ಮುಕ್ತ ರಾಷ್ಟ್ರದಡಿಯತ್ತ ಸಾಗುತ್ತಿರುವ ಎಎಪಿ ಪಕ್ಷ ಪ್ರಸ್ತುತ ದೆಹಲಿ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಆಡಳಿತವಿದ್ದು, ಅದರ ಗಾಳಿ ದಕ್ಷಿಣ ಭಾರತದ ಕಡೆ ಬೀಸುತ್ತಿದೆ. ಇದನ್ನು ನಾವು ಸ್ವಾಗತಿಸುತ್ತಿದ್ದೇವೆ ಎಂದು ಹೇಳಿದರು. ಬಹುಶಃ ಈ ದಿನ ಎಎಪಿ ಘಟಕವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಈ ಸುಸಂದರ್ಭದಲ್ಲಿ ಮುಂದಿನ ಚುನಾವಣೆ ಪ್ರಯುಕ್ತ 2023ರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕನ್ನೋ ಉದ್ದೇಶದಿಂದ ಆ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಿದ್ವಿ. ಈ ಸಂಘಟನೆ ಮಾಡೋದ್ರ ಮುಖಾಂತರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಏನು ಎಎಪಿ ಕೇಜ್ರಿವಾಲ್ ಅವರು ನಿರ್ಧಾರ ತಗೊಂಡಿದ್ದಾರೆ ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ, ಆ ಒಂದು ಭ್ರಷ್ಟಾಚಾರ ನಿರ್ಮೂಲನೆಗೋಸ್ಕರ ಎಎಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದೇ ನಮ್ಮ ಧ್ಯೇಯ ಉದ್ದೇಶ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಈ ಆಲೂರು ಮತ್ತು ಸಕಲೇಶಪುರ ಕಟ್ಟೆ ಹೋಬಳಿಯಲ್ಲಿ ಈ ಮೂರು ಪಕ್ಷಗಳನ್ನು ತಿರಸ್ಕರಿಸಿ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷವನ್ನು ತಿರಸ್ಕರಿಸಿ ಎಎಪಿ ಪಕ್ಷವನ್ನು ಅಧಿಕಾರಕ್ಕೆ ತರದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆಲೂರು ತಾಲೂಕಿನ ಯುವ ಮುಖಂಡರಾದ ಹಾಗೂ ವಕೀಲರಾದ ಶಂಕರ್ ಅವರು, ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿದ್ದು, ಭ್ರಷ್ಟಾಚಾರ ಮುಕ್ತ ರೈತರ ಪರ, ಸಮಾನತೆಯ ಪರ ಹೋರಾಟ ಮಾಡಿಕೊಂಡು ಪ್ರಸ್ತುತ 2 ರಾಜ್ಯದಲ್ಲಿ ಆಡಳಿತದಲ್ಲಿರುವ ಪಕ್ಷಕ್ಕೆ ಕರ್ನಾಟಕದಲ್ಲೂ ಕೂಡ ಈ ಬಾರಿ ಚುನಾವಣಾ ಅಭ್ಯರ್ಥಿಗಳಿಗೆ ಸ್ಪರ್ಧಿಸುವ ಅವಕಾಶ ಕಲ್ಪಿಸಿಕೊಡುತ್ತಿದ್ದಾರೆ. ಎಲ್ಲ ಯುವಜನತೆಯ ಸಹಕಾರವಿದೆ ಎಂದು ತಿಳಿಸಿದರು. ಈ ದಿನ ನಾನು ಕೆಪಿ ಶಿವಕುಮಾರ್ ಅಂತ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಹಾಸನ ಮಾತಾಡ್ತಿದ್ದೆ. ಇವತ್ತು ನಾವು ಆಲೂರಲ್ಲಿ ಈ ಸಭೆ ಸೇರಿರೋ ಉದ್ದೇಶ ಏನಪ್ಪ ಅಂದರೆ, ನಾವು ಎಲ್ಲ ಕಡೆಯೂ ಸಹ ತಾಲೂಕು ಮಟ್ಟದಲ್ಲಿ ಇವತ್ತು ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ದಿನ ನಾವು ನಮ್ಮ ಹಾಸನ ಜಿಲ್ಲೆಯ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಎಲ್ಲ ಕಡೆಯೂ ಎಲ್ಲ ತಾಲೂಕಲ್ಲೂ ಸಹ ಸಂಘವನ್ನು ತಾಲೂಕು ಕಮಿಟಿ ಮಾಡ್ತಾಯಿದ್ವಿ. ಅದೇ ರೀತಿ ಆಲೂರು ಘಟಕವನ್ನು ನಾವು ರಚನೆ ಮಾಡ್ತಾಯಿದ್ವಿ. ಇದಕ್ಕೆ ಉದ್ದೇಶ ಕಾರಣ ಅಂತಂದರೆ, ಮುಂದಿನ ರಾಜಕೀಯ ಏನಾಗುತ್ತೆ, ಇವತ್ತೇನು ನಮ್ಮ JCP ಪಕ್ಷಗಳಿದ್ದಾವೆ, ಅದರಿಂದ ನಾವು ಆಮ್ ಆದ್ಮಿ ಪಕ್ಷ ಪ್ರತಿ ತಾಲೂಕಿನಲ್ಲೂ ಸಹ ನಮ್ಮ MLA ಕ್ಯಾಂಡಿಡೇಟ್ಗಳನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ಮತ್ತು JP ಇರ್ಬೋದು, TP ಇರ್ಬೋದು, ಪ್ರತಿಯೊಂದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗೆಲುವು ಮೂಲಕ ನಾವು ಸಾಧನೆ ಮಾಡಿ ನಾವು ಸಾಮಾಜಿಕ ಸೇವೆ ಮಾಡೋದಕ್ಕೆ ನಿಂತ್ಕೊಳ್ತಾ ಇದ್ದೀವಿ. ಈ ಸಂದರ್ಭ HE ದ್ಯಾವಪ್ಪ, ಎಎಪಿ ಜಿಲ್ಲಾಧ್ಯಕ್ಷರಾದ ಕೆಪಿ ಶಿವಕುಮಾರ್, ಮಹಿಳಾ ಅಧ್ಯಕ್ಷರಾದ ಸವಿತಾ, ತಾಲೂಕು ಉಸ್ತುವಾರಿ ಮುಖಂಡರು ಹಾಗೂ ವಕೀಲರಾದ ಶಂಕರ್, ಸಕಲೇಶಪುರ ತಾಲೂಕು ಅಧ್ಯಕ್ಷರಾದ ರವಿ ಸಾಮ್ರಾಟ್, ಟಿ ಪರಮೇಶ್, ಶಂಭುಗೌಡ ಮೊದಲಾದವರು ಉಪಸ್ಥಿತರಿದ್ದರು.